ಬೆಲೆ ಏರಿಕೆ ವಿರೋಧಿಸಿ ಕಾಂಗ್ರೆಸ್ ನೇತೃತ್ವದಲ್ಲಿ ಮಂಗಳೂರಲ್ಲಿ ಮಾರ್ಚ್ 2ರಂದು ಬೃಹತ್ ಪ್ರತಿಭಟನೆ ನಡೆಯಲಿದೆ ಎಂದು ವಿಧಾನ ಪರಿಷತ್ ಸದಸ್ಯ ಹರೀಶ್ ಕುಮಾರ್ ಹೇಳಿದ್ದಾರೆ. ಮಂಗಳೂರಿನಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ದಿನೇ ದಿನೇ ಹೆಚ್ಚಾಗುತ್ತಿರುವ ಬೆಲೆ ಏರಿಕೆಯಿಂದ ಜನರ ಜೀವನ ತತ್ತರಗೊಂಡಿದೆ. ಇಂತಹ ಪರಿಸ್ಥಿತಿ ದೇಶದ ಇತಿಹಾಸದಲ್ಲಿ ಬಂದಿಲ್ಲ. ಅಂತಹ ಗಂಡಾಂತರ ದೇಶಕ್ಕೆ ಬಂದಿದೆ. ಮೋದಿ ದೇಶದ ದುರಾಡಳಿತ ಹೆಚ್ಚಾಗಿದ್ದು, ಆರ್ಥಿಕತೆ ಬಗ್ಗೆ ಮೋದಿ ಸಂಪುಟಕ್ಕೆ ಏನೂ ಗೊತ್ತಿಲ್ಲ. ವಿದೇಶಿ ಹಾಗೂ ಆರ್ಥಿಕ ನೀತಿ ಹದಗೆಟ್ಟಿದೆ. ತೈಲ ಬೆಲೆ ಏರಿಕೆಗೆ ಹಿಂದಿನ ಯುಪಿಎ ಸರ್ಕಾರ ಕಾರಣ ಎಂದು ಹೇಳ್ತಿದೆ. ಈ ಮೂಲಕ ತನ್ನ ತಪ್ಪನ್ನು ಮರೆಮಾಚಲು ಯತ್ನಿಸುತ್ತಿದೆ ಎಂದು ಆರೋಪಿಸಿದ್ರು. 60 ವರ್ಷಗಳಲ್ಲಿ ಕಾಂಗ್ರೆಸ್ ಏನು ಮಾಡಿದೆ ಎನ್ನುವುದಕ್ಕಿಂತ 6-7 ವರ್ಷಗಳಲ್ಲಿ ಬಿಜೆಪಿ ಏನು ಮಾಡಿದೆ ಎಂದು ಹೇಳಬೇಕು ಎಂದು ಸವಾಲೆಸೆದರು. ದೇಶದಾದ್ಯಂತ ಕಾಡುವಂತಹ ಒಂದು ದೊಡ್ಡ ಸಮಸ್ಯೆ ಪೆಟ್ರೋಲ್, ಡೀಸೆಲ್ ಮತ್ತು ಗ್ಯಾಸ್ ಇದರ ಬೆಲೆ ಏರಿಕೆ. ದೇಶದ ಇತಿಹಾಸದಲ್ಲಿ ಒಮ್ಮೆ 100 ದಾಟಿದ್ರು, ಇವತ್ತು ಹಲವು ರಾಜ್ಯಗಳಲ್ಲಿ 100ರ ಆಸುಪಾಸಿನಲ್ಲಿದೆ. ಯುಪಿಎ ಸರ್ಕಾರ ಮತ್ತು NDA ಸರ್ಕಾರದ ಬಗ್ಗೆ ಇವತ್ತು ಅನೇಕ ಜನ ಚರ್ಚೆ ಮಾಡುವಂತಹ ಸಂದರ್ಭ ಬಂದಿದೆ. ತೈಲದ ಬೆಲೆ ಮತ್ತು ಈಗಿನ ಕಚ್ಚಾ ತೈಲದ ಬೆಲೆ ಆಗ ಇದ್ದಂತಹ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಆಗ ಇದ್ದಂತಹ ರಿಟೇಲ್ ದರ, ಇವತ್ತಿರುವಂತಹ ರಿಟೇಲ್ ದರ, ಇದರ ಬಗ್ಗೆ ಎಲ್ಲ ಕಡೆ ಕೂಡ ತುಲನೆ ಮಾಡುವಂತಹ ವ್ಯವಸ್ಥೆ ಮತ್ತು ಕೇಂದ್ರ ಸರ್ಕಾರ ಮತ್ತು